ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಮೂಡಬಿದ್ರೆಯಲ್ಲಿ 2 ಕುಟುಂಬಕ್ಕೆ ಧನ ಸಹಾಯ ಹಸ್ತಾಂತರ ಮಾಡಲಾಗಿದೆ. ಮೆದುಳಿನಲ್ಲಿ ಗುಳ್ಳೆಯಾಗಿ ಮಂಗಳೂರಿನ ಜ್ಯೋತಿ ಕೆಎಂಸಿಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮೋಹನ್ ಇವರ ಚಿಕಿತ್ಸೆಗೆ 20,000 ರು ಚೆಕ್ ವಿತರಿಸಿದ್ದಾರೆ. ಹಾಗೂ ಮೆದುಳು ಜ್ವರಕ್ಕೆ ಒಳಗಾಗಿ ಕಣ್ಣಿನ ದೃಷ್ಟಿಗೆ ಮಂದವಾಗಿ, ನೆನಪಿನ ಶಕ್ತಿ ನಿಷ್ಕ್ರಿಯವಾಗಿ, ಸರಿಯಾಗಿ ಮಾತನಾಡಲು ಆಗದೆ, ಕೈಕಾಲು ಬಲವಿಲ್ಲದಂತಾಗಿರುವ ಬೆಳ್ತಂಗಡಿಯ ರಮೇಶ್ ಇವರ ಚಿಕಿತ್ಸೆಗೆ 20,000 ರು ಚೆಕ್ ಅನ್ನು ಪಂಚಶಕ್ತಿ ಎಂಟರ್ಪ್ರೈಸಸ್ ಮೂಡಬಿದ್ರೆ ಇದರ ಮಾಲಕರಾದ ರಂಜಿತ್ ಪೂಜಾರಿ ಮತ್ತು ಪುಚ್ಚಮಗರು ಗ್ರಾಮ ಪಂಚಾಯತ್ ಸದಸ್ಯರಾದ ಯೋಗೀಶ್ ಶೆಟ್ಟಿ ಇವರ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು.